ಪರಸ್ಪರ ಪ್ರೀತಿಯಲ್ಲಿದ್ದು ಇಬ್ಬರೇ ಏಕಾಂತದಲ್ಲಿದ್ದಾಗ ತೆಗೆದ ಹಲವು ಖಾಸಗಿ ಫೋಟೋಗಳನ್ನು ಮುಂದಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಹಳೆ ಪ್ರಿಯಕರನ ಮೊಬೈಲ್ ಎಗರಿಸಲು ಸುಪಾರಿ ಕೊಟ್ಟು ಎಲ್ಲರೂ ಜೈಲು ಸೇರಿದ ಘಟನೆ ಬೆಂಗಳೂರಲ್ಲಿ ಸಂಭವಿಸಿದೆ. ಕೊಡುಗೆಹಳ್ಳಿಯ ಕಾಂತಿ ಸ್ವೀಟ್ಸ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಂತೋಷ್ ಎಂಬಾತ 2 ವರ್ಷದ ಹಿಂದೆ ಯುವತಿಯೊಬ್ಬಳನ್ನ ಪ್ರೀತಿಸಿದ್ದ. ಇಬ್ಬರು ಏಕಾಂತದಲ್ಲಿ ಹಲವು ಬಾರಿ ಕಾಲ ಕಳೆದಿದ್ರು. ಆ ವೇಳೆ ಆಕೆಯ ಖಾಸಗಿ ಫೋಟೋಗಳನ್ನ ತನ್ನ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡಿದ್ದಾನೆ. ಆದರೆ ಕೆಲವು ಸಮಯದ ಬಳಿಕ ಇಬ್ಬರ ನಡುವೆ ಮನಸ್ತಾಪವಾಗಿ ದೂರವಾಗಿದ್ರು. ಆದರೆ ಆಕೆಯನ್ನ ಬೆಟ್ಟಿರಲಾರದೆ ಆರೋಪಿ ಸಂತೋಷ್ ಮಾಜಿ ಪ್ರಿಯತಮಿಯ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುವುದಲ್ಲದೆ ಲೈಂಗಿಕವಾಗಿ ಸಹಕರಿಸುವಂತೆ ಬೆದರಿಸ್ತಾ ಇದ್ದ ಎನ್ನುವಂತಹ ಆರೋಪ ಎದುರಿಸ್ತಾ ಇದ್ದಾನೆ. ಸಹಕರಿಸದಿದ್ದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನ ಹರಿಬಿಡುವುದಾಗಿ ಕೂಡ ಬೆದರಿಸಿದ್ದ. ಇದರಿಂದ ಹೆದರಿದ ಯುವತಿ ತನ್ನ ಸ್ನೇಹಿತನಿಗೆ ವಿಷಯ ಎಲ್ಲವನ್ನ ಹೇಳಿ ಖಾಸಗಿ ಫೋಟೋಗಳಿದ್ದ ಆ ಮೊಬೈಲ್ ಫೋನ್ ಅವನಿಂದ ತೆಗೆದುಕೊಂಡು ಬರುವಂತೆ ಹೇಳಿದ್ದಾಳೆ. ಅದರಂತೆ ನವೆಂಬರ್ 16ರಂದು ಮಧ್ಯರಾತ್ರಿ ತೆರಳಿದ 4 ಜನರ ಗುಂಪು ಸಂತೋಷ್ ವಾಸವಿದ್ದ ಕೊಡುಗೆಹಳ್ಳಿಯ ನಿವಾಸಕ್ಕೆ ತೆರಳಿ ಮನೆಯಲ್ಲಿದ್ದ ಸಂತೋಷ್ ಹಾಗೂ ಸ್ನೇಹಿತರನ್ನ ಬೆದರಿಸಿ ಮನೆಯಲ್ಲಿದ್ದ 3 ಮೊಬೈಲ್ಗಳನ್ನ ರಾಬ್ರಿ ಮಾಡಿದ್ರು. ಘಟನೆ ಸಂಬಂಧ ಕೊಡುಗೆಹಳ್ಳಿ ಠಾಣೆಯಲ್ಲಿ ರಾಬ್ರಿ ಕೇಸ್ ದಾಖಲಾಗಿತ್ತು. ಅಪರಿಚಿತರು ಮನೆಗೆ ನುಗ್ಗಿ ಪೆಪ್ಪರ್ ಸ್ಪ್ರೇ ಹಾಕಿ ಮೊಬೈಲ್ ಫೋನ್ ರಾಬ್ರಿ ಮಾಡಿದ್ದಾರೆ ಅಂತ ಸಂತೋಷ್ ನೀಡಿದ ದೂರಿನ ಮೇರೆಗೆ ಆರೋಪಿಗಳ ವಿಚಾರಣೆ ಮಾಡಿದಾಗ ಅಸಲಿಯತ್ತು ಬಯಲಾಗಿದೆ. ಈ ಘಟನೆ ಸಂಬಂಧ ಆಕಾಶ್, ನಂಜುಂಡಸ್ವಾಮಿ, ಎರ್ರಿಸ್ವಾಮಿ ಎಂಬ ಮೂವರನ್ನ ಬಂಧಿಸಿರುವ ಕೊಡುಗೆಹಳ್ಳಿ ಠಾಣಾ ಪೊಲೀಸರು ಮತ್ತಿಬ್ಬರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಇತ್ತ ಯುವತಿ ಸಂತೋಷ್ ತನ್ನ ಮೊಬೈಲ್ನಲ್ಲಿ ಖಾಸಗಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ನೀಡಿದ ದೂರಿನಡಿ ಸಂತೋಷ್ನನ್ನ ಪೊಲೀಸರು ಬಂಧಿಸಿದ್ದಾರೆ.